ಆಸ್ ಅ ರೈಟರ್ಸ್ ನನ್ನ ಪರ್ಸ್ನಲ್ ಹೇಳ್ತಾ ಇದ್ದೇನೆ, ನಾನು ಎಲ್ಲೂ ಹೇಳಲಿಲ್ಲ ಇದನ್ನು. ಪಾರ್ಟ್ 2 ಬರುತ್ತಾ? ಬಟ್ ಆ ತಲೆಯಲ್ಲಿ ಇದೆ ಅಂಥದ್ದೊಂದು ಇದು ಡೆಫಿನೆಟ್ಲಿ ಡಬ್ಬಿಂಗ್ ಆಗ್ತಾ ಇದೆ ತುಳು ಫಿಲ್ಮ್, ಇದು ತುಳು ಲ್ಯಾಂಗ್ವೇಜಲ್ಲಿ ಕಾಂತಾರ. ಆದರೆ ಅದನ್ನು ಬಿಟ್ಟು ಈಗ ತುಳುವಲ್ಲಿ ಡಬ್ ಮಾಡಬೇಕಾದ್ರೆ ಕೆಲವೆಲ್ಲ ವಿಷಯಗಳು ನಮಗೆ ತುಂಬ ಮಜಾ ಆಗ್ತಾಯಿದೆ ಅದನ್ನು ನೋಡಬೇಕಾದ್ರೆ ಆನ್ ಸ್ಕ್ರೀನಲ್ಲಿ. ಈಗ ನಿನ್ನೆ ಒಂದು ನ್ಯೂಸ್ ಎಲ್ಲ ಕಡೆ ಹರಿದಾಡ್ತಾ ಇತ್ತು, ಏನಂತ ಹೇಳಿದ್ರೆ ರಿಷಬ್ ಶೆಟ್ಟಿ ಅವರಿಗೆ ಅರ್ಜುನ್ ಕಾಪಿ ಕೊಡೋರು ವಾಯ್ಸ್ ಕೊಡ್ತಾ ಇದ್ದಾರೆ ಅಂತ. ನಮಗೆ ಫಸ್ಟ್ ಅಲ್ಲಿಂದ ಬಂದಿದ್ದು ಇನಿಷಿಯೇಷನ್ ಅರ್ಜುನ್ ಕಾಪಿಕಾಡ್ ಅವ್ರ ಜೊತೆ ಒಮ್ಮೆ ಟ್ರೈ ಮಾಡಿ ಅಂತಲೂ ಬಂದಿತ್ತು. ನಿಮಗೆ ಅದೆಲ್ಲ ಬಿಟ್ಟು ಫಿಲ್ಮಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅಮ್ಮಕ್ಕ ಅಂತೇಳಿ, ಯಾರು ದಣಿದ ಹೆಂಡತಿ, ಅವರ ಕ್ಯಾರೆಕ್ಟರ್ ಎಷ್ಟು ಜನ ಹೇಳಿದ್ದಾರೆ ಅಂತ ಹೇಳಿದ್ದು ಏನಿಲ್ಲ. ಕನ್ನಡಿ ಮುಂದೆ ನಿಲ್ತಾರ, ಒಂದು ಕಡೆ ನೋಡ್ತಾರೆ, ಒಂದು ಕಡೆ ಬೇಜಾರಿಂದ ನಿಂತಿರ್ತಾರೆ, ಇಷ್ಟೇ ಅವ್ರು ಮಾಡೋದು. ಒಂದು ಡೈಲಾಗ್ ಇದೆ, ಇಕೋ ಶಿವ ಟಾರ್ಚ್ ಜಾಗ್ರತೆ, ಇಷ್ಟೇ ಡೈಲಾಗ್ ಇರೋದು ಸಿನಿಮಾದಲ್ಲಿ. ಆದರೂ ಅವರ ಕ್ಯಾರೆಕ್ಟರ್ ರೆಕಗ್ನೈಸ್ ಮಾಡ್ತಾರೆ ಅಂತ ಹೇಳಿದರೆ, ಈಗ ಸಿನಿಮಾ ನೋಡಿದ ಮೇಲೆ ಸಿನಿಮಾ ಅಪ್ರಿಸಿಯೇಷನ್ ಜೊತೆಗೆ ಹೆಂಗೊಂದು ಟಿಕೆಟ್ ಎತ್ತುಕೋರಿ ಅಂತ ಕಾಲ್ ಬರ್ತಾ ಇದೆಯಾ? ಸಿಕ್ಕಾಪಟ್ಟೆ ಬರ್ತದೆ ಹೆಂಗೊಂದು ಟಿಕೆಟ್ ಎತ್ತುಕೋರಿ, ಅದೊಂದು ಕಾಮನ್ ಡೈಲಾಗ್ ಆಗಿದೆ. ನಾನು ಹೇಳ್ತೇನೆ, ಎಂಕೆ ಟಿಕೆಟ್ ಇಜ್ಜಿ ಮಾರೆ ಯಾನಿಗೆ ಕಾಸು ಕೊಡ್ತು ನಿಗಳಿಗೆ ಒಳ್ಪ ಟಿಕೆಟ್ ಎತ್ತುಕೊರ್ಪುನು. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್, ಮಂಗಳೂರು. ಕಾಂತಾರ ಸಿನಿಮಾದ ಬಗ್ಗೆ ಏನು ಹೇಳೋದು ಹೇಳಿ, ಆ ಯಶಸ್ಸನ್ನು ಎಲ್ಲರೂ ಸವಿತಾ ಇದ್ದಾರೆ. ವಿಶ್ವದಾದ್ಯಂತ ತುಳುನಾಡಿನ ಸಂಸ್ಕೃತಿಯನ್ನು ದೊಡ್ಡ ಮಟ್ಟದಲ್ಲಿ ಮುಟ್ಟಿಸಿದಂಥ ರಿಷಬ್ ಶೆಟ್ಟಿ ಹಾಗೂ ತಂಡಕ್ಕೆ ನಾನು ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸದ್ಯ ನಾನು ರಿಷಬ್ ಶೆಟ್ಟಿ ಅವರ ಬರಹಗಾರರ ತಂಡದಲ್ಲಿ ಒಬ್ಬರಾದಂಥ ಶನಿಲ್ ಗುರು ಅವರ ಜೊತೆ ಇದ್ದೇನೆ. ಹಾಗೆ ಅವರು ನಟನೆ ಕೂಡ ಮಾಡಿದ್ದಾರೆ. ಬುಲ್ಲ ಅನ್ನುವಂಥ ರೋಲ್ ಕಾಂತಾರ ಸಿನಿಮಾದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಸಿನಿಮಾದಲ್ಲಿ 2 ಥರದ ಕೆಲಸಗಳನ್ನು ಮಾಡಿದ್ದಾರೆ. ಕಾಂತಾರ ಸಿನಿಮಾದ ಸಕ್ಸಸ್ನ ನಂತರ ಬುಲ್ಲಾ ಅಲಿಯಾಸ್ ಶನಿಲ್ ಗುರು ಅವರ ಮಾತುಗಳನ್ನು ಕೇಳ್ಕೊಂಬರೋಣ ಬನ್ನಿ. ಸರ್, ಮೊದಲನೇದಾಗಿ ನಮಸ್ಕಾರ. ನಮಸ್ಕಾರ. ಬುಲ್ಲಾ ಅಂತ ಹೇಳಿದ್ರೆ ಖುಷಿಯಾಗುತ್ತಾ, ಶನಿಲ್ ಗುರು ಅಂತ ಹೇಳಿದ್ರೆ ಖುಷಿಯಾಗುತ್ತೆ? ಡೆಫಿನೆಟ್ಲಿ ಬುಲ್ಲಾ ಅಂತ ಹೇಳಿದ್ರೆ, ಈಗ ಸದ್ಯಕ್ಕಂತೂ ಬುಲ್ಲಾ ಅಂತ ಹೇಳಿದ್ರೇ ಖುಷಿ ಆಗುತ್ತೆ. ಬಟ್ ಶನಿಲ್ ಗುರು ನನ್ನ ಹೆಸರಲ್ಲ, ಅದರಲ್ಲೂ ಗಡಿದ್ರು ಖುಷಿ ಆಗುತ್ತೆ. ಬುಲ್ಲಾ ಯಾನೇ ಶನಿಲ್ ಗುರು ಅಂತ ಗಡಿದ್ರು ಸ್ವಲ್ಪ ಖುಷಿ ಆಗುತ್ತೆ. ಕಾಂತಾರದ ಸಕ್ಸಸ್ ಯಾವ ಥರ ಎಂಜಾಯ್ ಮಾಡ್ತಾ ಇದ್ದೀನಿ? ನನಗೆ ಅಂತ ಹೇಳಿದರೆ ನಾನು ಸ್ಪೀಚ್ಲೆಸ್ ಆ ವಿಷಯದಲ್ಲಿ. ಅಂದರೆ ನನಗೆ ಅದರಲ್ಲಿ ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ. ಅಂತ ಹೇಳಿದರೆ ನನಗೆ ಯಾವತ್ತೂ ಫೀಲ್ ಆಗಲಿಲ್ಲ ನನಗೆ ನಮ್ಮಿಂದ ಕಾಂತಾರ ಆಗಿದೆ ಅಂತೇಳಿ. ಕಾಂತಾರ ನಾವು ಕಾಂತಾರದ ಒಂದು ಭಾಗವಾಗಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಭಯಂಕರ ಹೆಮ್ಮೆ ಇದೆ. ಅದಕ್ಕೋಸ್ಕರ ನನಗೆ ಆ ಸಕ್ಸಸ್ ನನಗೆ ಏನು ಗೊತ್ತಾಗ್ತಿಲ್ಲ, ಏನಾಗ್ತಾಯಿದೆ, ಏನು ನಡೀತಾ ಇದೆ ಅಂತೇಳಿ. ಏನೋ ಒಂದು ಹೋಗ್ತಾ ಇದೆ, ವಿ ಆರ್ ಪಾರ್ಟ್ ಆಫ್ ದಟ್ ಸಿನಿಮಾ ಅಂತ ಅಷ್ಟೇ ಫೀಲ್ ಆಗ್ತಿದೆ. ಇಟ್ಸ್ ಹ್ಯಾಪನಿಂಗ್ ಲೈಕ್ ದಟ್. ಈಗ ತಾವು ಈ ಸಿನಿಮಾದಲ್ಲಿ ನಟನೆ ಮಾತ್ರ ಅಲ್ಲದೆ ಕತೆ ಬರೆಯುವ ಸೆಷನಲ್ಲೂ ಕೂಡ ತಾವು ಇಡೀ ಒಂದು ಜರ್ನಿಯಲ್ಲಿ ಇದ್ರಿ. ಈಗ ಕತೆ ಬರೆಯುವಾಗ ಒಂದು ಇಮ್ಯಾಜಿನೇಷನ್ ತಮ್ಮೊಳಗೆ ಮಾತ್ರ ಇರುತ್ತೆ. ಈ ಒಂದು ಕತೆ, ಈ ಒಂದು ಡೈಲಾಗ್ ಬರೆದ್ರೆ ಚೆನ್ನಾಗಿರುತ್ತೆ, ಈ ಒಂದು ಸೀನ್ ಬರೆದ್ರೆ ಚೆನ್ನಾಗಿರುತ್ತೆ ಅಂತ. ತಾವುಗಳು ಬರೆಯುವಾಗ ಎಂಜಾಯ್ ಮಾಡಿದ ಸೀನ್ಗಳು ಅಥವಾ ಒಂದು ಪರ್ಟಿಕ್ಯುಲರ್ ಶಾರ್ಟ್ಸ್ ಏನಿದೆ, ಅದು ಸಿನಿಮಾದಲ್ಲಿ ನಿಮಗೆ ಸ್ಕ್ರೀನಲ್ಲಿ ನೋಡಿದಾಗ ಅದು ರಿಯಲ್ ಆಗಿ ಅದೇ ಥರ ಬಂದಿದೆ ಔಟ್ಪುಟ್ ಅಂತ ಅನ್ನಿಸ್ತಾ ಹೇಗೆ? 100% ಬಂದಿದೆ. ಯಾಕಂತೇಳಿದರೆ ನಮಗೆ ಬರಿಬೇಕಾದ್ರೇ ಒಂದು ಪಕ್ಕಾ ಮೈಂಡ್ ಸೆಟ್ ಇತ್ತು, ಪಕ್ಕಾ ವಿಜುವಲೈಸೇಷನ್ ಆಗಿತ್ತು. ಇದು ನಾವು ಬರೆದಿರೋದು ಹೇಗೆ ಬರುತ್ತೆ ಅಂತೇಳಿ. ಯಾಕಂತೇಳಿದರೆ ನಾವು ನರೇಟ್ ಮಾಡಬೇಕಾದ್ರೇ ಆ ಒಂದು ಎಕ್ಸೈಟ್ಮೆಂಟಲ್ಲೇ ನಾವು ನರೇಷನ್ ಕೊಟ್ಟಿರೋದು, ಅಂದರೆ ಆ ವಿಜುವಲ್ ಅಂತಲೇ ಇಟ್ಕೊಂಡೆ. ಸೊ ಡೆಫಿನೆಟಾಗಿ ನಮಗೆ ಅದು ಬರಬೇಕಂತ 100% ಬೇಕಿತ್ತು. ಆದರೆ ಅಟ್ ದ ಸೇಮ್ ಟೈಮ್ ಅರವಿಂದ್ ಕಶ್ಯಪ್ ಅವರ ಸಿನಿಮಾಟೋಗ್ರಫಿ ಆಗಿರ್ಬೋದು, ಸರ್ ಇದು ಕ್ಲಾರಿಟಿ ಆಗಿರ್ಬೋದು, ರಿಷಬ್ ಸರ್ ಇದು ಕ್ಲಾರಿಟಿ ಆಗಿರ್ಬೋದು, ಅದೆರಡು ಜೆಲ್ಲಪ್ ಆಗಿ ಒಂದು ಔಟ್ಪುಟ್ ಬಂತಲ್ಲ, ಅದನ್ನು ನಾವು ಸ್ಕ್ರೀನಲ್ಲಿ ನಾವು ಮಾನಿಟರಲ್ಲಿ ನೋಡಬೇಕಾದ್ರೆ ನಾವು ಬರ್ದಿರೋಕ್ಕಿಂತನೂ ಏನೋ ಒಂದು ಸ್ಟೆಪ್, ಒಂದು ಲೆವೆಲ್ ಜಾಸ್ತಿನೇ ಬರ್ತಾಯಿದೆ ಅಂತ ಅನ್ನಿಸ್ತಾ ಇತ್ತು. ಆದರೆ ಅದು ಒಂದು ಸೈಡ್. ಆದರೆ ಕ್ಲೈಮ್ಯಾಕ್ಸ್ ಇವತ್ತು ಏನು 20 ನಿಮಿಷದ ಬಗ್ಗೆ ಮಾತಾಡ್ತಿದ್ದಾರಾ, ಅದು ನಾವು ಆ್ಯಕ್ಚುಲಿ ಬರೀಲಿಲ್ಲ ಸಿನಿಮಾದಲ್ಲಿ. ನಾವು ಖಾಲಿ ಲೈನ್ಸ್ ಥರ ಮಾಡಿಟ್ವಿ, ಯಾವ್ಯಾವ ಟೈಮಲ್ಲಿ ಏನೇನು ಆಗಬೇಕು ಅನ್ನೋದನ್ನು. ಯಾಕಂತೇಳಿದರೆ ಅದು ಅಲ್ಲಿ ಆಗುವಂಥ ವಿಷಯ, ಅದನ್ನು ನಾವು ಬರೆಯೋಕ್ಕಾಗಲ್ಲ ಸಿನಿಮಾ. ಸೊ ಅದು ಏನಾಯಿತು ನೋಡಿ, ಅದನ್ನು ನಾವು ಸ್ಕ್ರೀನಲ್ಲಿ ನೋಡಿದ್ವಲ್ಲ, ಎಡಿಟ್ ಆದ ನಂತರ ನೋಡಿದ್ವಲ್ಲ, ಅದು ನಮಗೆ ಅದ್ರ ಬಗ್ಗೆ ಹೇಗೆ ಅದನ್ನು ವರ್ಣಿಸ್ಬೇಕಂತ ನನಗೆ ಗೊತ್ತಾಗಲಿಲ್ಲ. ಯಾಕಂತೇಳಿದರೆ ಕನಸು ಮನಸ್ಸಲ್ಲೂ ನಾವು ಯೋಚಿಸಲಿಲ್ಲ ಈ ಒಂದು ಸೆಗ್ಮೆಂಟ್ ಆಫ್ ದ ಮೂವಿ, ಈ ರೀತಿ ನಮಗೆ ವಿಜುವಲಿ ಕಾಣುತ್ತೆ ಅಂತೇಳಿ. ಯಾಕಂತೇಳಿದರೆ ದಟ್ ವಾಸ್ ಸಮಥಿಂಗ್ ಎಲ್ಸ್, ಔಟ್ ಆಫ್ ದ ವರ್ಲ್ಡ್. ಅಂದರೆ ಆ್ಯಸ್ ಅ ರೈಟರ್ಸ್ ನನ್ನ ಪರ್ಸ್ನಲ್ ಹೇಳ್ತಾ ಇದ್ದೇನೆ, ನಾನು ಎಲ್ಲೂ ಹೇಳಲಿಲ್ಲ ಇದನ್ನು. ನಾನು ರೈಟರ್ ಆಗಿಯೂ ಆಗಿರ್ಬೋದು, ಆ ಸಿನಿಮಾದಲ್ಲಿ ಒಂದು ಪಾತ್ರವಾಗಿ ಆಗಿರ್ಬೋದು, ಆ ಸಿನಿಮಾದ ಬಗ್ಗೆ ನನಗೆ ಎವ್ರಿ ಇಂಚ್ ನಂಗೆ ಗೊತ್ತಿತ್ತು. ಆದರೆ ಆ ದಿವಸ ನಾನು ಅಲ್ಲಿ ಎಡಿಟ್ ಆದ ನಂತರ ಒಂದು ಆ ವರ್ಷ ನಾನು ನೋಡಿದೆ. ನಾನು
ನೋಡಿ ಆದಮೇಲೆ ನನಗೆ ಬ್ರೆತ್ಲೆಸ್ನೆಸ್ ಫೀಲ್ ಆಗಿದೆ, ನನಗೆ ಕಂಟ್ರೋಲ್ ಆಗಲಿಲ್ಲ. ನನಗೆ ವಿದೌಟ್ ನೀವು ವಿದೌಟ್ ಬಿ ಜಿ ಎಮ್ ಎಲ್ಲ ಏನಿರಲಿಲ್ಲ, ಅಲ್ಲಿ ರೆಫರೆನ್ಸ್ ಒಂದು ಬಿ ಜಿ ಎಮ್ ಇತ್ತು, ಅದು ಬಿಟ್ಟರೆ ಬೇರೆ ಏನಿರಲಿಲ್ಲ. ಬಟ್ ನನಗೆ ಕಂಟ್ರೋಲ್ ಆಗಲಿಲ್ಲ, ನನಗೆ ಫುಲ್ ಬ್ರೆತ್ಲೆಸ್ನೆಸ್ ಫೀಲ್ ಆಗಿ ನನಗೆ ಇದನ್ನು ಹೊರಗೆ ಹಾಕ್ಲಿಕ್ಕೆ ಬೇಕು, ಆದರೆ ಹೇಗೆ ಹಾಕೋದಂತ ಗೊತ್ತಾಗದೆ ನಾನು ಹತ್ತಿದ್ದೀನಿ ಅಲ್ಲಿ ಸರ್ ಮುಂದೆ. ನನ್ನ ಕಣ್ಣಲ್ಲಿ ನೀರು ಬಂದಿದೆ, ನನಗೆ ನಾಚಿಕೆನಾಗಿದೆ, ನಾನು ಅಳ್ತಾ ಇದ್ದೀನಿ ಅಲ್ಲ ಅಂತ. ಸರ್ ಒಂಥರ ಕಂಪ್ಲೀಟ್ ಇಮೋಷ್ನಲ್ ಆದರು. ನನ್ನ ಪಕ್ಕದಲ್ಲಿ ಪ್ರಕಾಶ್ ನಮಿನಾಡ್ ಅವರಿದ್ದರು, ಅವರು ತುಂಬ ಕಂಟ್ರೋಲ್ ಮಾಡಿ ಕೂತ್ಕೊಂಡಿದ್ರು, ಏನು ಈಗ ಏನು ಇಮೋಷನ್ಸ್ ತೋರಿಸ್ಬಾರ್ದು ಅಂತ. ನಾನು ಅಳೋದನ್ನು ನೋಡಿ ಅವರು ಹತ್ಬಿಟ್ರು. ಸೊ ಅದು ಎಲ್ರಿಗೆ ಆಗುವಂಥದ್ದು, ನಮಗೆ ಆಗಿದೆ ಅಂತ ಹೇಳಿದರೆ ಅದು ರೈಟರ್ಸ್ ಹೆಂಗೆ ನಮ್ಗೆ ಗೊತ್ತಿರೋದ್ರಿಂದ. ಗೊತ್ತಿಲ್ಲದವ್ರು ಬಂದು ಆ ಸಿನಿಮಾಗೆ ಒಂದು ಕನೆಕ್ಷನ್ ತೊಗೊಂಡು ನೋಡ್ಬೇಕಾದ್ರೆ ಫೈನಲ್ ಎಂಡಲ್ಲಿ ಏನಾಗುತ್ತೆ ನೋಡಿ, ಅದಕ್ಕೆ ಅವ್ರು ಡೆಫಿನೆಟ್ಲಿ ಆಗಿ ಇಮೋಷ್ನಲ್ ಆಗ್ತಾರೆ. ಅದೇ ಆಗಿರೋದು ಇವತ್ತು. ಸೊ ಇವಾಗ ಕಾಂತಾರದ ಸಕ್ಸಸ್ನ ನಂತರ ಶನಿಲ್ ಗೌರ್ ಅವರಿಗೆ ಆ್ಯಕ್ಟಿಂಗ್ ಮತ್ತು ಬರವಣಿಗೆಗೆ ಎಷ್ಟು ಕಾಲ್ಗಳು, ಎಷ್ಟು ಯಾವ ಥರ ಫಾಲೋ ಬರ್ತಾ ಇದೆ? ಹಾಗೆಂತ ಇಲ್ಲ, ಅದ್ರ ರೈಟಿಂಗಿಗೆ ಮುಂಚೆನೂ ಇತ್ತು ನನಗೆ ಅಪರ್ಚುನಿಟೀಸು. ಈಗ ಒಂಚೂರು ಜಾಸ್ತಿ ಆಗಿದೆ, ಈಗ ಒಂದು 10-15 ದಿವಸ ಆಗಿದೆಲ್ಲ, ಇನ್ನೂ ಗೊತ್ತಿಲ್ಲ ಇನ್ನು ನಂತರ ಏನಾಗುತ್ತೆ ಅಂತೇಳಿ. ಆ್ಯಕ್ಟಿಂಗ್ ಡೆಫಿನೆಟ್ಲಿ ಆಪರ್ಚುನಿಟೀಸ್ ಬರ್ತಾಯಿದೆ, ಬಟ್ ಸದ್ಯಕ್ಕೆ ನಾನು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀನಿ ಅಂತ ಹೇಳಿದರೆ ನನಗೆ ನಂದು ಏನೋ ಒಂದು ಮಾಡಬೇಕಂತ ಇದೆ. ಸೊ ಅದಕ್ಕೋಸ್ಕರ ಸಣ್ಣ ಬ್ರೇಕ್ ತೊಗೊಂಡಿದ್ದೀನಿ. ಇವೆಂಚುಲಿ ಇನ್ನೊಂದು ಒಳ್ಳೆ ಪ್ರಾಜೆಕ್ಟಿಗೆ ಒಂದು ಒಳ್ಳೆ ಪ್ರಾಜೆಕ್ಟಿಗೆ ಒಂದು ಆ್ಯಕ್ಟಿಂಗಿದ್ದು ಅವಕಾಶವೂ ಇದೆ. ಅದು ನಂಗೆ ಗೊತ್ತಿಲ್ಲ ಯಾವಾಗ ಇದಾಗುತ್ತೆ ಅಂತೇಳಿ, ಟೀಮ್ ಅಪ್ ಆಗ್ತಾರೆ ಅವರು ಅಂತೇಳಿ. ಒಂದು ಅದ್ಭುತವಾದಂತಹ ಸ್ಕ್ರಿಪ್ಟ್ ಅದು. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಬೆಟರ್ ಫ್ಯೂಚರ್ ಅಷ್ಟೇ. ಈಗ ತುಳುನಾಡಿನಲ್ಲಿ ಎಲ್ಲ ಕಡೆ ಒಂದೇ ಮಾತು, ಕಾಂತಾರ ತುಳುವಲ್ಲಿ ಬರ್ತಾ ಇದೆ, ಇದಕ್ಕೆ ಯಾವ ಥರ ತಯಾರಿ ಆಗ್ತಾ ಇದೆ ಅಂತ. ನಮಗೆ ಕೇಳಿದ ಪ್ರಕಾರ ಶನಿಲ್ ಗೌರ್ ಅವರು ತುಳು ಡಬ್ಬಿಂಗ್ನ ಏನು ಮ್ಯಾನೇಜ್ ಮಾಡೋದ್ರಲ್ಲಿ ತುಂಬ ಬ್ಯುಸಿ ಇದ್ದಾರೆ ಅಂತ. ಎಷ್ಟು % ಡಬ್ಬಿಂಗ್ ಆಗಿದೆ, ಯಾವ ಸ್ಟೇಜಲ್ಲಿದೆ, ಯಾವಾಗ ಬರಬಹುದು? ಡೆಫಿನೆಟ್ಲಿ ಡಬ್ಬಿಂಗ್ ಆಗ್ತಾಯಿದೆ ತುಳು ಫಿಲ್ಮ್, ಇದು ತುಳು ಲ್ಯಾಂಗ್ವೇಜಲ್ಲಿ ಕಾಂತಾರ. ಒಂದು 40% ಆಫ್ ದ ಡಬ್ಬಿಂಗ್ ಮುಗಿದಿದೆ. ಸೊ ಇನ್ನೂ ತುಂಬ ಕೆಲಸಗಳಿದೆ ಅದರಲ್ಲಿ. ಡಬ್ಬಿಂಗ್ ಆದ ನಂತರ ಪೋಸ್ಟ್ ಪ್ರೊಡಕ್ಷನ್ ಕೆಲಸನೂ ಅದರಲ್ಲಿ ಸ್ವಲ್ಪ ಸಿಕ್ಕಾಪಟ್ಟೆ ಇರುತ್ತೆ. ಸೊ ನನಗೆ ಯಾವಾಗ ಬರುತ್ತೆ ಅಂತ ಎಕ್ಸಾಕ್ಟ್ಲಿ ನಂಗೆ ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ಅದು ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ರಿಷಬ್ ಸರ್ ಡಿಸಿಷನ್ ಅದು. ಸೊ ಅತಿ ಬೇಗದಲ್ಲೂ ಬರಲೂಬಹುದು. ಮತ್ತು ನಾವು ಯೂಸ್ ಮಾಡಿರೋದೇ ಮಂಗಳೂರು ಕನ್ನಡ, ಅಂದರೆ ನಮ್ಮ ಒಂದು ಸಾಯಿಲಿನ ಕನ್ನಡನೇ ನಾವು ಯೂಸ್ ಮಾಡಿರೋದು. ಆದರೆ ಅದನ್ನು ಬಿಟ್ಟು ಈಗ ತುಳುವಲ್ಲಿ ಡಬ್ ಮಾಡಬೇಕಾದ್ರೆ ಕೆಲವೆಲ್ಲ ವಿಷಯಗಳು ನಮಗೆ ತುಂಬ ಮಜಾ ಆಗ್ತಾಯಿದೆ ಅದನ್ನು ನೋಡಬೇಕಾದ್ರೆ ಆನ್ ಸ್ಕ್ರೀನಲ್ಲಿ. ಯಾಕಂತ ಹೇಳಿದರೆ ಅದು ಕೋರ್ ಲ್ಯಾಂಗ್ವೇಜ್ ಅಲ್ಲ ನಮ್ಮದು. ಆ ಒಂದು ನೇಟಿವಿಟಿಗೆ ತಕ್ಕಂಥ ಲ್ಯಾಂಗ್ವೇಜಲ್ಲಿ ಸ್ಕ್ರೀನಲ್ಲಿ ನಾವು ಅದರಲ್ಲಿ ನೋಡಬೇಕಾದ್ರೆ ನಮಗೇನೊಂಥರ ಮಜಾ ಆಗ್ತಿದೆ. ನೋಡಬೇಕು ಹೇಗೆ ಅಂತೇಳಿ. ನಾವು ಆಲ್ಮೋಸ್ಟ್ ಎಲ್ಲ ಸೇಮ್ ಆ್ಯಕ್ಟರ್ಗಳನ್ನು ಇಟ್ಕೊಂಡೆ ಡಬ್ ಮಾಡ್ತಾಯಿದ್ದೀವಿ ಸದ್ಯಕ್ಕೆ. ಆದರೆ ಕೆಲವೆಲ್ಲ ಆರ್ಟಿಸ್ಟ್ಗಳು ಮೇಜರಾಗಿ ನಮಗೆ ಬೆಂಗಳೂರು ಕಡೆಯವರಾಗಿರೋದ್ರಿಂದ ಅವರ ಕ್ಯಾರೆಕ್ಟರ್ಗಳನ್ನು ನಾವು ಸ್ವಲ್ಪ ಇಲ್ಲಿ ಮೇಜರಾಗಿ ಒಂದು ಲೈಮ್ ಲೈಟಲ್ಲಿರುವಂಥ ಕೆಲವು ಆ್ಯಕ್ಟರ್ಸ್ಗಳ ಹತ್ರ ಅಥವಾ ಒಂದು ಪ್ರೊಫೆಷ್ನಲ್ ಆ್ಯಕ್ಟರ್ಗಳ ಹತ್ರ ನಾವು ಅವ್ರ ಡಬ್ಬಿಂಗ್ ಮಾಡಿಸ್ತಾ ಇದ್ದೀವಿ. ಸೊ ಚೆನ್ನಾಗಿ ಬರ್ತಾ ಇದೆ, ನೋಡೋಣ ಹೆಂಗಾಗುತ್ತೆ ಅಂತೇಳಿ. ಈಗ ನಿನ್ನೆ ಒಂದು ನ್ಯೂಸ್ ಎಲ್ಲ ಕಡೆ ಹರಿದಾಡ್ತಾ ಇತ್ತು, ಏನಂತ ಹೇಳಿದ್ರೆ ರಿಷಬ್ ಶೆಟ್ಟಿ ಅವರಿಗೆ ಅರ್ಜುನ್ ಕಾಪಿ ಕೊಡೋರು ವಾಯ್ಸ್ ಕೊಡ್ತಾ ಇದ್ದಾರೆ ಅಂತ. ಇದು ಸತ್ಯನ ಸುಳ್ಳ ಗೊತ್ತಿಲ್ಲ, ಪೋಸ್ಟ್ ವೈರಲ್ ಆಗಿರೋದಂತೂ ಸತ್ಯ. ಸೊ ಕ್ಲಾರಿಫಿಕೇಶನ್ ಹೌದಾ? ಅಂದರೆ ನಮ್ಮ ತಲೆಯಲ್ಲಿದೆ ಅವ್ರನ್ನ ಕೊಡಿಸ್ಬೇಕಂತೇಳಿ. ಮೋಸ್ಟ್ ಪ್ರಾಬಬ್ಲಿ ಕೊಡಲೂಬಹುದು, ಹೇಳಲಿಕ್ಕಾಗೋದಿಲ್ಲ. ಬಟ್ ಫೈನಲ್ ಒನ್ಸ್ ಅಂದರೆ ನಾವು ಡಬ್ಬಿಂಗ್ ಒಂದ್ಸಲ ಡನ್ ಆದ ಕೂಡಲೇ ಅಫಿಷಿಯಲಿ ಅವ್ರು ಡೆಫಿನೆಟ್ಲಾಗಿ ಹೇಳ್ತಾರೆ. ಮೋಸ್ಟ್ಲಿ ಅರ್ಜುನ್ ಕಾಪಿ ಕಡೆ ಕೊಡ್ಬೋದು. ಅದಕ್ಕೆ ಅಂತ ಹೇಳಿದರೆ ನಾವು ವಾಯ್ಸ್ ಟೆಸ್ಟ್ ಅಂತ ಇರುತ್ತಲ್ಲ, ವಾಯ್ಸ್ ಟೆಸ್ಟ್ ಮಾಡಿ ನಾವು ಕಳಿಸ್ತೀವಿ ಅಲ್ಲಿಗೆ. ಸೊ ಅಲ್ಲಿ ಅವರಿಂದ ಓಕೆ ಅಂತ ಬರಬೇಕು. ಅವ್ರು ಓಕೆ ಅಂತ ಬಂದರೆ ನಾವು ಡೆಫಿನೆಟ್ಲಿ ಅವ್ರ ಥ್ರೂನೇ ಹೋಗ್ತೀವಿ. ನಮಗೆ ಫಸ್ಟ್ ಅಲ್ಲಿಂದ ಬಂದಿದ್ದು ಇನಿಷಿಯೇಷನ್ ಅರ್ಜುನ್ ಕಾಪಿ ಕಾರ್ಡ್ ಅವ್ರ ಜೊತೆ ಒಮ್ಮೆ ಟ್ರೈ ಮಾಡಿ ಅಂತಲೂ ಬಂದಿತ್ತು. ಸೊ ಅರ್ಜುನ್ ಕಾಪಿ ಕಾರ್ಡ್ ಅಲ್ಲದೆ ಬೇರೆ ಕಲಾವಿದರು ಆ ವಾಯ್ಸಿಗೆ ಬೇರೆ ಟೆಸ್ಟ್ ಕೊಟ್ಟಿದ್ದಾರೆ. ಆ ಕಲಾವಿದರ ಹತ್ರ ನಾವು ತಗೊಳ್ಳಿಲ್ಲ, ಯಾರ ಹತ್ರನೂ. ನಾವು ಬೇರೆ ಹೀಗೆ ಪ್ರೊಫೆಷ್ನಲ್ ಸ್ವಲ್ಪ ವಾಯ್ಸ್ ಆರ್ಟಿಸ್ಟ್ಗಳ ಹತ್ರನೇ ನಾವು ತಗೊಂಡಿದ್ದೀವಿ. ಬಟ್ ಕಲಾವಿದರ ಹತ್ರ ಯಾರ ಹತ್ರ ನಾವು ಕಲಾವಿದರ ಹತ್ರ ತಗೊಂಡಿರೋದು ಅರ್ಜುನ್ ಕಾಪಿ ಕಾರ್ಡ್ ಹತ್ರ ಮಾತ್ರ ನಾವು. ಸೊ ಅವ್ರದ್ದು ವಾಯ್ಸ್ ಇಫ್ ಇಟ್ ಇಸ್ ಓಕೆ ವಿತ್ ಗೋಯಿಂಗ್ ವಿತ್ ದಿಸ್ ವಾಯ್ಸ್, ಡೆಫಿನೆಟ್ಲಿ ನಾವು ಆ ವಾಯ್ಸ್ ಜೊತೆಗೆ ನಾವು ಡಬ್ ಮಾಡ್ತೀವಿ. ಮೇಜರಾಗಿ ನಮಗೆ ಐಡಿಯಾ ಇರೋದು ಅರ್ಜುನ್ ಕಾಪಿ ಕಾರ್ಡ್ ಸದ್ಯ. ಈಗ ಸಿನಿಮಾ ನಾವು ನೋಡಿದಾಗ ಕೆಲವೊಂದು ಪಾತ್ರ ತುಂಬ ಮನಸ್ಸಿಗೆ ಹತ್ತಿರ ಆಯಿತು. ಅಂದರೆ ಪ್ಯೂರ್ಲಿ ಹೇಳೋದಾದರೆ ದೀಪಕ್ ರೈ ಪಾಣಾಜಿಯವರ ಪಾತ್ರ ನನಗಂತೂ ಸಿನಿಮಾ ನೋಡಿ ಹೊರಗೆ ಬಂದ ಮೇಲೆ ಮರೀಲಿಕ್ಕಾಗ್ತಾ ಇಲ್ಲ. ಶೂಟಿಂಗ್ ಸೆಟ್ಟಲ್ಲಿ ನೀವೆಲ್ಲ ಹೇಳ್ಕೊಡ್ತಾ ಇರ್ಬೋದು, ಬಟ್ ರೈಟಿಂಗ್ ಸೆಷನಲ್ಲಿ ಅವರ ಒಂದು ಏನು ಹೇಳ್ತಾರೆ ನ್ಯಾಚುರಲ್ ಕಾಮಿಡಿಗಳನ್ನ ಬರೆಯುವಾಗ ನೀವು ಅದನ್ನು ಎಂಜಾಯ್ ಮಾಡ್ಕೊಂಡು ಬರಿತಾ ಇದ್ರೆ ಹೇಗೆ? ಡೆಫಿನೆಟ್ಲಿ ಎಂಜಾಯ್ ಮಾಡ್ಕೊಂಡು ಬರಿತಿದ್ವು. ಅಂದರೆ ಫಸ್ಟಿಗೆ ನಾವು ಬರಿಬೇಕಾದ್ರೆ ಕ್ಯಾರೆಕ್ಟರ್ ಮಾತ್ರ ಡೆವಲಪ್ ಮಾಡ್ತಿದ್ವು. ಇನಿಷಿಯಲಿ ಡೆವಲಪ್ ಮಾಡಿ ಒಂದು ಹಂತಕ್ಕೆ ಬಂದು ಕ್ಯಾರೆಕ್ಟರ್ ನಿಂತಾಗ ನಮಗೆ ಆಗ ಕ್ಯಾರೆಕ್ಟರ್ಗಳಲ್ಲಿ ಯಾರು ಮಾಡಬೇಕನ್ನೋ ತಲೆಯಲ್ಲಿ ಓಡಾಡ್ತಾ ಇರುತ್ತೆ. ನಾವು ಅದನ್ನು ಅಂದರೆ ತುಂಬ ಸರ್ಫೇಸ್ ಲೆವೆಲಲ್ಲಿ ಹೋಗೋಕ್ಕಾಗಲ್ಲ, ಯಾರಾದರೂ ಕ್ಯಾರೆಕ್ಟರ್ನ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಅಂಥ ಟೈಮಲ್ಲಿ ನಾವು ಯಾರು ಮಾಡಬೇಕಂತ ಒಂದು ಡಿಸ್ಕಷನ್ ಮಾಡಿ ಇವರೇ ಅಂತ
ಅದಕ್ಕೆ ಬಂತು ಫಿಟ್ ಮಾಡ್ತೀವಿ. ಆಗ ನಮಗೆ ಆ ಕ್ಯಾರೆಕ್ಟರ್ ಇದು ನಮಗೆ ಮುಂಚೆ ಎಲ್ಲ ನೋಡಿದ್ದೀವಲ್ಲ, ಅವ್ರು ಎಲ್ಲೆಲ್ಲಿ ಸ್ಟ್ರಾಂಗ್ ಇದ್ದಾರೆ ಅವರು ಆ ಕ್ಯಾರೆಕ್ಟರ್ ಮಾಡುವವರು. ಸೊ ಆ ಕ್ಯಾರೆಕ್ಟ್ರಿದು ಒಂದು ಸಣ್ಣ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಈ ಕ್ಯಾರೆಕ್ಟ್ರಲ್ಲಿ ಜೆಲ್ಲಪ್ ಆಗಿ ಒಂದು ರೌಂಡ್ ಅಪ್ ತಗೊಳುತ್ತೆ ಆ ಕ್ಯಾರೆಕ್ಟರ್. ಆಗ ನಮಗೆ ಎಂಜಾಯ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ನಮಗೆ ಈಗ ಈ ಕ್ಯಾರೆಕ್ಟರ್ನ ಇವರನ್ನು ನಾವು ಎಣಿಸ್ತಾ ಇದ್ದೇವೆ, ಇವ್ರು ಹಿಂಗೆ ಮಾಡ್ತಾರೆ ಅನ್ನೋದು ನಮ್ಮ ತಲೆಯಲ್ಲಿ ಬರುತ್ತೆ. ಸೊ ಪ್ರತಿಯೊಂದು ಕ್ಯಾರೆಕ್ಟ್ರು ಹಾಗೆ ಆಗಿರೋದು. ಪ್ರತಿಯೊಂದು ಕ್ಯಾರೆಕ್ಟರ್ ಅವರ ಕ್ಯಾರೆಕ್ಟ್ರಿಗೆ ಫಿಟ್ ಆದ ಕೂಡಲೇ ನಮಗೆ ಅದನ್ನು ನಾವು ಆ ಪ್ರಾಸೆಸ್ನ ಬರೆದು ನಾವು ನರೇಟ್ ಮಾಡಬೇಕಾದ್ರೆ ಎಂಜಾಯ್ ಮಾಡಿರೋದು. ಈಗ ಒಂದು ಮಾತು ಕೇಳಿ ಬಂತು, ಏನಂತ ಹೇಳಿದರೆ, ಈಗ ಶನಿಲ್ ಅವರು ಎಲ್ಲಾದರೂ ಹೊರಗಡೆ ಹೋದಾಗ ಸಡನ್ನಾಗಿ ಇವರು ಕಾಂತಾರದ ಬುಲ್ಲ ಅಂತ ಪರಿಚಯ ಇಡಲಿಕ್ಕೆ ಒಂದು 2 ನಿಮಿಷ ತಗೊಳ್ತಾ ಇದೆ ಪಬ್ಲಿಕ್ಕಿಗೆ ಅಂತ. ಹೌದಾ, ಅದು ನಿಜವ? ಅದು ಡೆಫಿನೆಟ್ಲಿ ಸತ್ಯ. ಯಾಕಂತ ಹೇಳಿದರೆ ನನಗೆ ಪ್ರತಿ ಸಿನಿಮಾದಲ್ಲಿ ಅದಾಗಿದೆ. ನನಗೆ ಇವನ್ ಗರುಡ ಗಮನದಲ್ಲಾಗಿದೆ. ಅದು ಮೋಸ್ಟ್ ಪ್ರಾಬಬ್ಲಿ ನಂದು ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ಇರುತ್ತೆ. ನಮ್ಮದು ಕೆಲವುದರಲ್ಲಿ ನಾನು ದಪ್ಪ ಇರ್ತೀನಿ, ಕೆಲವುದರಲ್ಲಿ ನಾನು ಸಫರ್ ಆಗ್ತೀನಿ. ಸೊ ಅಂಥ ಪರಿಸ್ಥಿತಿಯಲ್ಲಿ ಕೆಲವರಿಗೆ ನನ್ನ ಪರಿಚಯ ಸಿಗಲ್ಲ. ಆದರೆ ಮೋಸ್ಟ್ ಆಫ್ ದ ಟೈಮ್ಸ್ ಹಂಗೆ ಆಗುತ್ತೆ. ಅಂದರೆ ನಾನು ಮೈನ್ ಸ್ಟ್ರೀಮಿಗೆ ಇತ್ತೀಚೆಗೆ ನಾನು ನೋಡೋಕ್ಕೆ ಸಿಗ್ತಾ ಇದ್ದೀನಿ ಸಿನಿಮಾದಲ್ಲಿ. ಸೊ ಅದು ಆಗಿರ್ಬೋದು ರೀಸನ್. ನನ್ನನ್ನು ನೋಡಬೇಕಾದ್ರೆ ಒಮ್ಮೆ ಇಮಿಡಿಯೇಟ್ಲಿ ನೋಡಬೇಕಾದ್ರೆ ಅವನು ಅಂತ ಗೊತ್ತಾಗಲ್ಲ. ಸ್ವಲ್ಪ ಹೊತ್ತು ನೋಡ್ತಾರೆ, ಮತ್ತೆ ಸ್ವಲ್ಪ ಹೊತ್ತು ನೋಡ್ಬೇಕಾದ್ರೆ ಅವ್ರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಇವನೆಲ್ಲ ಬುಲ್ಲ ಮಾಡಿರೋದು ಅಥವಾ ಇವನೇ ಕರುಣಾಕರ ಮಾಡಿರೋದು ಅಂತೇಳಿ. ಆಮೇಲೆ ಬಂದು ಮಾತಾಡಿಸ್ತಾರೆ ನನ್ನ ಹತ್ರ. ಸೊ ಅಂಥದ್ದು ತುಂಬ ಆಗ್ತಾಯಿದೆ. ಬಟ್ ಈಗ ಇತ್ತೀಚೆಗಂತೂ ನಾನು ಸ್ವಲ್ಪ ಜಾಸ್ತಿನೇ ಆಗ್ತಿದೆ. ಅಂದರೆ ಗುರುತ ಸಿಗ್ತಿದೆ, ಅಂದರೆ ನನ್ನ ಪರಿಚಯ ಸಿಗ್ತಾಯಿದೆ ಎಲ್ರಿಗೂ. ಹೋದಲ್ಲೆಲ್ಲ ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ. ಸೊ ನಾಟ್ ಎನ್ ಇಶ್ಯೂ. ಆದರೆ ಮುಂಚೆಲ್ಲ ಸಿಕ್ಕಾಪಟ್ಟೆ ಆಗ್ತಿತ್ತು. ಬಟ್ ಕಾಂತಾರದಿಂದ ಆ ರೇಷಿಯೋ ಕಮ್ಮಿ ಆಗಿದೆ ಆಗುವಂಥದ್ದು. ಬಟ್ ಈಗ ರೆಕಗ್ನೈಸ್ ತುಂಬಾ ಮಾಡ್ತಿದೆ. ಯಾಕಂತ ಹೇಳಿದ್ರೆ ಕಾಂತಾರ ಅದು ಏನೋ ಆಗಿದೆ. ಅದರಲ್ಲಿ ಪ್ರತಿಯೊಬ್ಬ ಇಷ್ಟಿಷ್ಟು ಚಿಕ್ಕ ಕ್ಯಾರೆಕ್ಟರ್ ಮಾಡಿರುವಂಥ ವ್ಯಕ್ತಿನೂ ಕೂಡ ಇವತ್ತಿಗೆ ಒಂದು ದೊಡ್ಡ ರೆಕಗ್ನಿಷನ್ ತಗೋತಾ ಇದ್ದಾನೆ. ಯಾಕಂತ ಹೇಳಿದರೆ ಈ ವಾಸ್ ಟು ಬಿ ಎ ಪಾರ್ಟ್ ಆಫ್ ಕಾಂತಾರ. ಅದು ದೈವಿಚ್ಛೆ ಅಷ್ಟೇ. ಬುಲ್ಲನ ಪಾತ್ರವನ್ನು ಜನರು ಹೇಗೆ ತಗೊಂಡಿದ್ದಾರೆ? ನಿಮಗೆ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಯಾವ ಥರ ಬರ್ತಾ ಇದೆ? ನನಗೆ ಸಿಕ್ಕಾಪಟ್ಟೆ ಕಾಂಪ್ಲಿಮೆಂಟ್ಸ್ ಬರ್ತಾ ಇದೆ ಬ್ರೋ. ಅಂದರೆ ನನಗೆ ಪರಿಚಯ ಇಲ್ಲದವರು, ಪರಿಚಯ ಇದ್ದವರ ಫ್ಯಾಮಿಲಿ, ನನ್ನ ಕುಟುಂಬದಿಂದ, ನನ್ನ ಸ್ಕೂಲ್ ಮೇಟ್ಸ್, ನನ್ನ ಬ್ಯಾಚ್ ಮೇಟ್ಸ್, ಎಲ್ಲೆಲ್ಲಿ ನನಗೆ ನನ್ನ ಊರಿನವರು ಎಲ್ಲರೂ ನನಗೆ ಫೋನ್ ಮಾಡಿ ನಾನು ಕಾಂತಾರ ಬಂದ ನಂತರ ನಾನು ರಿಸೀವ್ ಮಾಡಿದ ಕಾಲ್ಸಿಗೆ ಒಂದು ಲಿಮಿಟ್ಸೇ ಇಲ್ಲ. ಅಂದರೆ ಅಷ್ಟು ರಿಸೀವ್ ಮಾಡಿದ್ದೀನಿ ನಾನು. ನನಗೆ ಪರಿಚಯವಿಲ್ಲದವರು ತುಂಬ ಜನ ಫೋನ್ ಮಾಡಿ ನನಗೆ ಬುಲ್ಲ ಅಂತಲೇ ಕರೆದು ನನ್ನ ಹತ್ರ ಮಾತಾಡಿಸ್ತಾರೆ. ಗುರು ಅಂತ ಬರ್ತಾ ಇಲ್ಲ ಈಗ, ಬುಲ್ಲ ಅಂತಲೇ ಕರೆದು ನನ್ನ ಹತ್ರ ಅದನ್ನು ಹೇಳ್ತಾ ಇದ್ದಾರೆ. ಸೊ ಇಟ್ ಈಸ್ ಅ ಬಿಗ್ ಕಾಂಪ್ಲಿಮೆಂಟ್ ಫಾರ್ ಮೀ. ಆಮೇಲೆ ನನಗೆ ಅದು ಬಿಟ್ಟು ನನಗೆ ಏನಂತ ಹೇಳಿದ್ರೆ, ಇದಕ್ಕಿಂತ ಮುಂಚೆ ನಾನು ಗರುಡಗಮನದಲ್ಲೂ ಈ ಫಿಲ್ಮ್ ಫೆಟರ್ನಿಟಿ ಏನಿದೆ ಅವರಿಗೆ ನಾನು ರೆಕಗ್ನೈಸ್ ಆಗಿದೆ, ಈ ಒಂದು ಕ್ಯಾರೆಕ್ಟರ್ ಮಾಡೋನಿದ್ದಾನೆ ಅಂತೇಳಿ. ಬಟ್ ಜನರಲ್ ಪಬ್ಲಿಕ್ಕಿಗೆ, ಒಂದು ಮಾಸ್ ಆಡಿಯನ್ಸಿಗೆ ನಾನು ಆ ಮೇನ್ ಸ್ಟ್ರೀಮಿಗೆ ಬಂದಿರಲಿಲ್ಲ. ಬಟ್ ಕಾಂತಾರದ ನಂತರ ನನ್ನನ್ನು ಸದ್ಯಕ್ಕೆ ಎಲ್ಲರೂ ಬುಲ್ಲ ಅಂತಲೇ ಕರಿತಿದ್ದಾರೆ. ನನಗೆ ಎಲ್ಲಿ ತನಕ ಇದಾಗಿದೆ ಅಂತ ಹೇಳಿದ್ರೆ, ನನ್ನ ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ, ಅದು ಎಲ್ಲರೂ ನೋಡಿದವ್ರಿಗಿರಲಿ, ನೋಡದಿದ್ದವ್ರಿಗೆ ನಾನು ಅದನ್ನು ಹೇಳಲ್ಲ. ಆ ಸೀನ್ ಇಮೋಷ್ನಲ್ ಎಷ್ಟು ಟಚ್ ಆಗಿದೆ ಅನ್ನೋದಕ್ಕೆ ನನಗೆ ಅಷ್ಟು ಕಾಂಪ್ಲಿಮೆಂಟ್ಸ್ಗಳು ಬಂದಿದೆ ನನಗೆ ಆ ಸೀನ್ ಬಗ್ಗೆನೇ, ಎಸ್ಪೆಷಲಿ ಆ ಸೀನ್ ಬಗ್ಗೆನೇ. ನಾನು ಲಾಸ್ಟ್ ಅಂತೂ ಈಗ ಹಾಗೆ ಆಗಬಾರ್ದಿತ್ತು ಅಂತೇಳಿ. ಬಟ್ ದ್ಯಾಟ್ ವಾಸ್ ಸಿನಿಮಾ ಅಲ್ವಾ, ಹಾಗೆ ಆಗಬಾರ್ದಿತ್ತು ಅಂತ ಅವ್ರು ಎಣಿಸ್ತಾರೆ. ಅದು ಹಾಗೆ ಆದ್ರೇ ಇವರಿಗೆ ಹಾಗೆ ಆಗಬಾರ್ದಿತ್ತು ಅಂತ ಅನ್ಸೋದನ್ನೇ ನಾವು ರೈಟರ್ಸ್ಗಳನ್ನು ಫಸ್ಟ್ ಅದನ್ನು ತಲೆಯಲ್ಲಿ ತಿಳ್ಕೊಂಡು ಬರಿತೀವಿ ನಾವು ಅಷ್ಟೇ. ದಟ್ಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ಈಗ ಕಾಂತಾರದೊಂದು 2-3 ಪಾತ್ರದ ನಾವು ಕೂಡ ಸಂದರ್ಶನ ಮಾಡಿದ್ವಿ. ಅವರಿಗೆ ಡೈಲಾಗ್ ಕಮ್ಮಿ ಇದ್ದರೂ ಕೂಡ ಜನರು ಸಿಕ್ಕಾಪಟ್ಟೆ ರೆಕಗ್ನೈಸೇಷನ್ ಮಾಡಿದ್ರು. ಅದು ಯಾರಂತ ಹೇಳಿದರೆ, ಒಂದು ರಿಷಬ್ ಅವರ ತಮ್ಮನ ಪಾತ್ರ ಮಾಡಿದಂಥ ಸ್ವರಾಜ್ ಶೆಟ್ಟಿಯ ರೋಲ್, ಹಾಗೆಯೇ ದೀಪಕ್ ಬಾಣಾಜಿಯ ಹೆಂಡತಿಯ ರೋಲ್ ಮಾಡಿದ್ರಲ್ಲ, ಹಲ್ಲುಬ್ಬು ಆಗಿದ್ದಾರೆ ಅವ್ರದ್ದು. ಹಾಗೆಯೇ ಆತಿಶ್ ಶೆಟ್ಟಿ ಅಂತ ಒಬ್ಬ ಬಾಲ್ಯ ಕಲಾವಿದ, ಡೈಲಾಗ್ ಇಲ್ಲ ಬಟ್ ದಣಿಯ ಮಗನ ರೋಲ್ ಮಾಡಿದರು. ಆ ಪಾತ್ರಗಳ ಒಂದು ಆ ಟೈಮ್ ಇದೆ ನೆನಪನ್ನು ಹೇಳ್ಬೋದು. ಆ ಪಾತ್ರಗಳು ಇಷ್ಟು ಕ್ಲಿಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಶೂಟ್ ಮಾಡಬೇಕಾದ್ರೆ? ನಾವು ಅಂದ್ಕೊಂಡಿದ್ವಿ, ಡೆಫಿನೆಟ್ಲಿ ಅಂದ್ಕೊಂಡಿದ್ವಿ. ಯಾಕಂತ ಹೇಳಿದರೆ ನಮಗೆ ಪಕ್ಕ ಗೊತ್ತಿತ್ತು ಕ್ಯಾರೆಕ್ಟರ್ ಡೆವಲಪ್ ಮಾಡಬೇಕಾದ್ರೆ ಈ ಪಾತ್ರಗಳು ಏನು ಮಾತಾಡಲಿಕ್ಕೆ ಏನಿಲ್ಲದಿದ್ದರು ಇಮೋಷ್ನಲಿ ತುಂಬ ಇಮೋಟ್ ಮಾಡುವಂಥ ಪಾತ್ರಗಳು ಅಂತೇಳಿ ನನಗೆ ಫಸ್ಟಿಗೆ ಗೊತ್ತಿತ್ತು. ಸೊ ಗುರು ಆಗಿರ್ಬೋದು, ಅವನೇನು ಮಾತಾಡಲ್ಲ ಬಟ್ ಅವ್ನ ಕಣ್ಣಲ್ಲೇ ತುಂಬ ಹೇಳ್ತಾನೆ. ಚಂದ್ರಕಲಾ ಆಗಿರ್ಬೋದು, ಅವರು ಈ ನಮ್ಮ ಸುಂದರನ ಹೆಂಡತಿ ಆಗಿರ್ಬೋದು, ಅವರ ಅಪಿಯರೆನ್ಸೇ ಆ ರೀತಿ ಇದೆ. ಅಂದರೆ ನೀವು ಅವರನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ಅವರನ್ನು. ಮತ್ತು ಇನ್ನೊಬ್ಬರು ಆತಿಶ್ ನೋಡಿ, ಅವನು ಮಾತಾಡೋದ್ರಲ್ಲಿ ಎಷ್ಟು ಚುರುಕಿದ್ದಾನೆ ಅಂತೇಳಿ ಎಲ್ರಿಗೂ ಗೊತ್ತಿದೆ. ಅವನಿಗೆ ಸರ್ಕಾರಿಯಲ್ಲಿ
ಆಗಿರ್ಬೋದು ಅಥವಾ ಬೇರೆ ಸಿನಿಮಾದಲ್ಲಿ ಆಗಿರ್ಬೋದು ಭಯಂಕರ ಚುಟಿ. ಅವನು ಮಾತಾಡ್ಬೇಕಾದ್ರೆ ಮಾತಾಡ್ತಾನೆ ಇರ್ತಾನೆ. ಅವನನ್ನು ಕಟ್ಟಾಕಿ ಮಾತಾಡ್ದಂಗೆ ಮಾಡಿ ಆ ಒಂದು ಆ ಒಂದು ಪರ್ಫಾರ್ಮೆನ್ಸ್ ಅವನ ಹತ್ರ ಬಂದಿದೆ ಅಂತ ಹೇಳಿದರೆ ಡೆಫಿನೆಟ್ಲಿ ಇಟ್ ವಾಸ್ ಇನ್ಸೈಡ್ ಹಿಮ್. ಅಂದರೆ ಅವನು ಅದನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾನೆ. ಎಸ್ಪೆಷಲಿ ಒಂದು ಸೀನಲ್ಲಿ ಅವನು ದನ್ನಿ ಒಂದು ಕತೆ ಹೇಳ್ತಾರೆ, ಕತೆ ಹೇಳಿ ಎಂಡ್ ಮಾಡಬೇಕಾದ್ರೆ ಒಂದು ಹಿಂಗೆ ಮಾಡಿದೆ ನಾನಂತ ಹೇಳ್ಬೇಕಾದ್ರೆ ಅವನೊಂದು ಭಯಕ್ಕೆ ಒಂದು ರಿಯಾಕ್ಷನ್ ಕೊಡ್ತಾನೆ ಅಂತ ಮಾಡ್ತಾನೆ ಅವನು. ಅದು ನೋಡಿರ್ಬೋದು ನೀವು. ಅದು ಆರ್ಡಿನರಿ ಆರ್ಟಿಸ್ಟಿಗೆ ಬರುವಂಥದ್ದಲ್ಲ, ಅವನ ಒಳಗೆ ಫೀಲ್ ಮಾಡಿಕೊಂಡ್ರೆ ಮಾತ್ರ ಬರುವಂಥದ್ದು. ಅದನ್ನು ಅವನು ಮಾಡಿದ್ದಾನೆ. ಸೊ ಅದಕ್ಕೋಸ್ಕರ ಅವರೆಲ್ಲ ಇವತ್ತು ಸ್ಟ್ಯಾಂಡ್ ಔಟ್ ಆಗ್ತಾ ಇದ್ದಾರೆ. ಬಹುಶಃ ಚಿಕ್ಕ ಪಾತ್ರ ಆಗಿರ್ಬೋದು, ಬಟ್ ಅವರ ಪರ್ಫಾರ್ಮೆನ್ಸ್, ಅವರ ಕ್ಯಾರೆಕ್ಟರ್ ಗ್ರಾಫ್ ಏನಿದೆ ಅವರನ್ನು ಸ್ಟ್ಯಾಂಡ್ ಔಟ್ ಮಾಡಿದೆ. ನಿಮಗೆ ಅದೆಲ್ಲ ಬಿಟ್ಟು ಫಿಲ್ಮಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ಅಮ್ಮಕ್ಕ ಅಂತೇಳಿ, ಯಾರು ದಣಿದ ಹೆಂಡತಿ. ಅವರ ಕ್ಯಾರೆಕ್ಟರ್ ಎಷ್ಟು ಜನ ಹೇಳಿದ್ದಾರೆ ಅಂತ ಹೇಳಿದ್ದು ಏನಿಲ್ಲ. ಕನ್ನಡಿ ಮುಂದೆ ನಿಲ್ತಾರ, ಒಂದು ಕಡೆ ನೋಡ್ತಾರ, ಒಂದು ಕಡೆ ಬೇಜಾರಿಂದ ನಿಂತಿರ್ತಾರೆ, ಇಷ್ಟೇ ಅವ್ರು ಮಾಡೋದು. ಒಂದು ಡೈಲಾಗ್ ಇದೆ, ಇಕೋ ಶಿವ ಟಾರ್ಚ್ ಜಾಗ್ರತೆ, ಇಷ್ಟೇ ಡೈಲಾಗ್ ಇರೋದು ಸಿನಿಮಾದಲ್ಲಿ. ಆದರೂ ಅವರ ಕ್ಯಾರೆಕ್ಟರ್ ರೆಕಗ್ನೈಸ್ ಮಾಡ್ತಾರೆ ಅಂತ ಹೇಳಿದರೆ ಅವರಲ್ಲಿ ಕೊಟ್ಟಿರೋ ಅಭಿನಯ ಅಷ್ಟು ಮನ ಮುಟ್ಟುವಂಥದ್ದು. ಅದು ಕಾಂತಾರ ತಗೊಂಡಿದೆ ಅಷ್ಟೇ. ಅದನ್ನು ನವೀನ್ ಬೋಂದೆಲ್ ನಾವು ಬರಬೇಕಾದ್ರೆ ನನಗೆ 100% ಗೊತ್ತಿದೆ ಈ ಪರ್ಸನನ್ನು ಮಾತ್ರ ಎಲ್ಲರೂ ಹೈಲೈಟ್ ಮಾಡ್ತಾರಂತೆ. ಯಾಕಂತ ಹೇಳಿದ್ರೆ ಅವರ ಕಣ್ಣು ಅವರ ಸೆಲೆಕ್ಷನ್ ಆಗಿರೋದೇ ಅವರ ಕಣ್ಣಿಂದ ಆ್ಯಕ್ಚುಲಿ. ಅಂದರೆ ನಮಗೆ ಒಂಥರ ಮುಖಚಹರೆನೇ ಒಂಥರ ವಿಯರ್ಡ್ ಆಗಿರುವಂಥ ಒಬ್ಬ ವ್ಯಕ್ತಿ ಬೇಕಿತ್ತು ಆ ಕ್ಯಾರೆಕ್ಟರ್ ಮಾಡಲಿಕ್ಕೆ. ನಮಗೆ ತುಂಬ ನಾವು ಆಪ್ಷನ್ಸ್ ಹುಡುಕಿ ಡೈರೆಕ್ಷನ್ ಟೀಮ್ನವರು ಫೈನಲ್ ಇದು ಹುಡುಕಿರೋ ಡೈರೆಕ್ಷನ್ ಟೀಮ್ನವರು, ಇದು ನಮ್ಮಿಂದ ಬಂದದಲ್ಲ. ನವೀನ್ ಬೋಂದೇಲ್ ಅನ್ನೋರು ಡೈರೆಕ್ಷನ್ ಟೀಮ್ನವರ ಪರಿಶ್ರಮದಿಂದ ಎಲ್ಲಿಂದನೆಲ್ಲ ಹುಡುಕಿ ನವೀನ್ ಬೋಂದೇಲ್ ಸಿಕ್ಕಿ ಅವ್ರ ಫೋಟೋ ಬಂದು ಆಮೇಲೆ ಅವರನ್ನು ಸ್ಕ್ರೀನ್ ಟೆಸ್ಟ್ ಮಾಡಿಸಿ ಫೈನಲೈಸ್ ಮಾಡಿರೋದು. ಅವರ ಕಣ್ಣೇ ಈ ಒಂದು ಕ್ಯಾರೆಕ್ಟರ್ಗೆ ದೊಡ್ಡ ಒಂದು ಪಾಸಿಟಿವ್. ಯಾಕಂತ ಹೇಳಿದರೆ ಅಲ್ಲಿ ನಿಂತು ಫಸ್ಟ್ ಡೈಲಾಗ್ ಹೇಳಿದ್ದವರು. ಅದಕ್ಕಿಂತ ಮುಂಚೆ ವರ್ಕ್ಶಾಪ್ ಮಾಡಿದ್ದೀವಿ, ಆದರೂ ನಿಂತು ಅಲ್ಲೊಂದು ಫಸ್ಟ್ ಡೈಲಾಗ್ ಹೇಳಿದ್ರಲ್ಲ. ನಾವು ಬಿಹೈಂಡ್ ದ ಮಾನಿಟರ್ ಇದ್ದರು ಎಲ್ಲರೂ. ನಮ್ಮ ಸಿನಿಮಾಟೋಗ್ರಫರ್ ಅರವಿಂದ್ ಕಶ್ಯಪ್ ನಾನು ಸರ್ ಒಮ್ಮೆ ಹಿಂಗೆ ನೋಡಿದ್ವಿ ಮಾನಿಟರಲ್ಲಿ. ಅರವಿಂದ್ ಕಶ್ಯಪ್ ಬಂದು ಹೇಳಿದ್ವಿ, ಅಪ್ಪ ತುಂಬ ಸ್ಕ್ಯಾರಿ ಇದ್ದಾರಲ್ಲ ಇವರು ಅಂತೇಳಿ. ಅವರು ಅಂದರೆ ಆ ಒಂದು ಏನು ಇಂಪ್ಯಾಕ್ಟ್ ಇತ್ತು ಅಲ್ಲೇ ಬಂದಿತ್ತು ನಮಗೆ. ಸೊ ನಮಗೆ ಡೆಫಿನೆಟಾಗಿ ಗೊತ್ತಿತ್ತು ನವೀನ್ ಬೋಂದೆಲ್ ಹತ್ರ ನಮ್ಗೆ ಬೇಕಾಗಿರೋದು ಒಂದು 50% ಅವ್ರು ಕೊಟ್ಟರು, ಅವ್ರು ಡೆಫಿನೆಟಾಗಿ ನಮ್ಮನ್ನು ನಾವು ಏನು ಯೋಚಿಸಿದ್ದೀವ ಅದಲ್ಲಿ ಸ್ಕ್ರೀನ್ ಮೇಲೆ ತರ್ತಾರೆ ಅಂತೇಳಿ. ಸೊ ದಟ್ ಹಿ ಹ್ಯಾಸ್ ಡನ್ ದ್ಯಾಟ್. ಈಗ ಸಿನಿಮಾ ನೋಡಿದ ಮೇಲೆ ಸಿನಿಮಾ ಅಪ್ರಿಸಿಯೇಷನ್ ಜೊತೆಗೆ ಹೆಂಗೊಂದು ಟಿಕೆಟ್ ಎತ್ತುಕೋರಿ ಅಂತ ಕಾಲ್ ಬರ್ತಾ ಇದೆಯಾ? ಸಿಕ್ಕಾಪಟ್ಟೆ ಬರ್ತದೆ. ಹೆಂಗೊಂದು ಟಿಕೆಟ್ ಎತ್ತುಕೋರಿ ಅದೊಂದು ಕಾಮನ್ ಡೈಲಾಗ್ ಆಗಿದೆ. ನಾನು ಹೇಳ್ತೇನೆ, ಎಂಕೆ ಟಿಕೆಟ್ ಇಜ್ಜಿ ಮಾರೆ ಯಾನೇ ಕಾಸು ಕೊಡ್ತು ನಿಗಳಿಗೆ ಒಳ್ಪ ಟಿಕೆಟ್ ಎತ್ತುಕೊರ್ಪುನು ಅಂತೇಳಿ. ಸೊ ಅದು ಕಾಮನ್ ಡೈಲಾಗ್, ಅದೇನು ಮಾಡೋಕ್ಕಾಗಲ್ಲ. ಪಾಪ ಅವ್ರದ್ದೊಂದು ಆತ್ಮೀಯತೆ ಅಂತೆಲ್ಲ ಕೇಳ್ತಾರೆ. ಬಟ್ ಸ್ಟಿಲ್ ನಾವು ಕೊಡಲಿಲ್ಲ ಅಂತ ಹೇಳಿದ್ರು ಅವರದ್ದು ತಗೊಂಡೋಗಿ ಸಿನಿಮಾ ನೋಡ್ತಾರೆ. ಬಟ್ ಈಗ ಪ್ರಾಬ್ಲಮ್ ಏನಾಗಿದೆ ಅಂತೇಳಿ ಟಿಕೆಟ್ ಸಿಗ್ತಾ ಇಲ್ಲಲ್ಲ, ಅಂಥದ್ದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ನಮಗೆ ಹೇಗಾರು ಮಾಡಿ ಬುಕ್ ಮಾಡಿ ಅಂತ ಹೇಳ್ಬೇಕಾರೆ ಅದು ಕಷ್ಟ ಆಗ್ತಿದೆ ನಮಗೆ. ಅಂದರೆ ಟಿಕೆಟ್ ಸಿಗ್ತಾಯಿಲ್ಲ, ನಾವು ಬುಕ್ ಮಾಡೋಕ್ಕೂ ಕೆಲವು ಸಲ ಆಗ್ತಾಯಿಲ್ಲ, ಕೆಲವು ಸಲ ಆಗುತ್ತೆ, ಕೆಲವು ಸಲ ಆಗಲ್ಲ. ಆದರೆ ಕೆಲವಷ್ಟು ಥಿಯೇಟ್ರ್ಗಳಿದೆ ನಮ್ಮದು. ಅಂದರೆ ಭಾರತ್ ಸಿನಿಮಾಸ್ ಆಗಿ ನಾನು ಮಂಗಳೂರಲ್ಲಿ ಹೇಳ್ತಾ ಇದ್ದೆ, ಭಾರತ್ ಸಿನಿಮಾಸ್ ಆಗಿರ್ಬೋದು ಅಥವಾ PVR ಆಗಿರ್ಬೋದು, ಅಲ್ಲೆಲ್ಲ ಒಂದಷ್ಟು ಜನ ನಮ್ಮದು ಪರಿಚಯದವ್ರು ಇದ್ದಿದ್ದರಿಂದ ನಮಗೆ ಕೆಲವು ಸಲ ಸರ್ ಒಂದು ಟಿಕೆಟ್ ಬ್ಲಾಕ್ ಮಾಡಿ ಟಿಕೆಟ್ ಬ್ಲಾಕ್ ಮಾಡಿ ಅಂತ ಹೇಳಿ ಮುಂಚಿತವಾಗಿ ಹೇಳಿದರೆ ನಮ್ಗೆ ಬ್ಲಾಕ್ ಮಾಡ್ತಾರೆ. ಬಟ್ ಅದು ಟಿಕೆಟ್ ಸಿಗದೇ ಇರೋದು ನಮ್ಗೆ ಖುಷಿಯೇ. ಅಂದರೆ ಆ ರೇಂಜಲ್ಲಿ ಸಿನಿಮಾ ಹೋಗ್ತಿದೆಯಲ್ಲ ಅಂತೇಳಿ. ಬಟ್ ಎಲ್ಲರೂ ಸಿನಿಮಾ ನೋಡಬೇಕಷ್ಟೇ, ಟಿಕೆಟ್ ತಗೊಂಡು ಸಿನಿಮಾ ನೋಡಿ ಈ ಸಿನಿಮಾದ ಬಗ್ಗೆ ಆದಷ್ಟು ಜನಗಳಿಗೆ, ಅವರ ಕುಟುಂಬಸ್ಥರಿಗೆ, ಎಲ್ರಿಗೂ ಈ ಸಿನಿಮಾದ ಬಗ್ಗೆ ತಿಳುವಳಿಕೆ ಕೊಟ್ಟಂದರೆ ಈ ಸಿನಿಮಾನ ಮಕ್ಕಳು ಕೂಡ ನೋಡಬೇಕು. ಯಾಕಂತ ಹೇಳಿದ್ರೆ ರಿಷಬ್ ಸರ್ ಯಾವತ್ತು ಅದನ್ನು ಹೇಳ್ತಾರೆ, ಮಕ್ಕಳನ್ನು ಕರ್ಕೊಂಡು ಬನ್ನಿ ಸಿನಿಮಾ ತೋರಿಸಿ. ಯಾಕಂತ ಹೇಳಿದ್ರೆ ನಮ್ಮ ಕಲ್ಚರು ಅವರಿಂದ ಇನ್ನೂ ಆ ಜನ್ರೇಷನ್ ಹೋಗಬೇಕು. ಸೊ ಈಗಿನ ಜನ್ರೇಷನ್ ಹೇಗೆ ಮೊಬೈಲ್ ಅಷ್ಟೇ ಆಗಿದೆ ಬಿಟ್ಟರೆ ಬೇರೆ ಏನಿಲ್ಲ. ಅಂದರೆ ಅವರಿಗೆ ಯಾವುದು ಫ್ಯಾಸಿನೇಟಿಂಗ್ ಅಂತ ಅನ್ಸುತ್ತೆ ಅದರ ಟುವರ್ಡ್ಸೇ ಹೋಗ್ತಾರೆ ಬಿಟ್ಟರೆ ಇಂಥದ್ದೆಲ್ಲ ನಮ್ಮ ಕಲ್ಚರ್ ಇದ್ದ ಬಗ್ಗೆ ಅದನ್ನು ಇನ್ಕ್ಲೂಡಿಂಗ್ ನಾವು ಹೇಳಿದೆ, ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಈಗ ನಾವು ಮಾತಾಡ್ತೀವಿ ಇದ್ರ ಬಗ್ಗೆ, ನಾವು ಹಂಗೆ ಇದ್ದಿದ್ದು. ಈ ಸಿನಿಮಾದಿಂದ ನಾವು ಚೇಂಜ್ ಆಗಿದ್ದೀವಿ, ಅದು ಮಕ್ಕಳು ಆಗ್ತಾರೆ ಅನ್ನೋದೊಂದು ಸ್ಟ್ರಾಂಗ್ ಬಿಲೀಫ್ ನಮಗಿದೆ. ಅದಕ್ಕೋಸ್ಕರ ಹೇಳೋದಷ್ಟೇ. ಈಗ ರೈಟಿಂಗ್ ಪ್ರೊಸೆಸ್ನಲ್ಲಿ ಪಾರ್ಟ್ 2ಗೆ ಕನೆಕ್ಷನ್ ಕೊಡಬೇಕು ಅನ್ನೋದು ತಮ್ಮ ಮೊದಲಿಗೆ ಐಡಿಯಾ ಆಗಿತ್ತಾ? ಪಾರ್ಟ್ 2 ಬರುತ್ತಾ? ಗೊತ್ತಿಲ್ಲ ನಮಗೆ. ಈ ಸಿನಿಮಾ ಒಂದು ಆಗಿದ್ದೇ ದೈವಿಚ್ಛೆ. ನಮಗೆ ಪಾರ್ಟ್ 2 ನಾವು ಮಾಡಬೇಕಂತ ಇದ್ದರೂ ಅದು ದೈವದ ಅನುಗ್ರಹ ಇದ್ದರೆ, ಆ ದೇವರ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ ಅಂತ ನನಗೆ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಆ ಮ್ಯಾಜಿಕ್ ಏನಿದೆ ಕಾಂತಾರ 1 ಮಾಜಿಕ್, ಕಾಂತಾರ 2 ಅದು ಮಾಡಲಿಕ್ಕಾದರೆ ಮಾತ್ರ ಕಾಂತಾರ 2 ಬರ್ಬೋದು. ಇಲ್ದಿದ್ರೆ ಡೆಫಿನೆಟ್ಲಿ ನನಗೆ ಗೊತ್ತಿಲ್ಲ ಅದು ಬರುತ್ತಾ ಇಲ್ವಾ ಅಂತೇಳಿ. ಬಟ್ ಆ ತಲೆಯಲ್ಲಿ ಇದೆ ಅಂಥದ್ದೊಂದು ಇದು. ಬಟ್ ನನಗೆ ಆ್ಯಕ್ಚುಲಿ ಈಗ ಸದ್ಯಕ್ಕಂತೂ ನಮಗೆ ಯಾರಿಗೂ ಅದರ ಬಗ್ಗೆ ಐಡಿಯಾ ಇಲ್ಲ, ಏನು ಬರುತ್ತೆ ಕಾಂತಾರ 2 ಹೇಗೆ
ಅಂದರೆ ಒಂದು ಮ್ಯಾಜಿಕ್ ಅಂತ, ಒಂದು ಮಿರಾಕಲ್ ಅಂತ ಇರುತ್ತೆ ನೋಡಿ ಕಾಂತಾರವನ್ನೆಲ್ಲ ಆಗಿ, ಅದು ಬಂದರೆ ಮಾತ್ರ ನಮಗೆ ಕತೆ ಮಾಡ್ಬೋದು. ಅದು ಬರಲಿಲ್ಲ ಅಂತ ಹೇಳಿದರೆ ನಾವು ಎಷ್ಟು ಮಾಡಿದರೆ ಅದು ವೇಸ್ಟ್ ಆಫ್ ಎನರ್ಜಿ, ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ. ಅದು ರಿಷಬ್ ಸರಿಗೆ ಪ್ರೇರಣೆ, ಕಾಂತಾರ ಬಂದು ಪ್ರೇರಣೆ ಆಗಿರೋದು ರಿಷಬ್ ಸರಿಗೆ. ಕಾಂತಾರ ಟೂರ್ ಸಹ ಅವರಿಗೆ ಪ್ರೇರಣೆ ಆಗಿ ಅವರ ಮುಖಾಂತರ ನಮ್ಗೆ ಬಂದರೆ ಅದೇನಾದರೂ ಆಗುತ್ತೆ ಅಷ್ಟೆ. ಸೊ ಕಾಂತಾರದ ಸಕ್ಸಸ್ಸಿಗೆ ನಿಮಗೆ ಶುಭಾಶಯ ಕೋರ್ತಾ ನಿಮ್ಮ ಸಿನಿ ಜೀವನ ಚೆನ್ನಾಗಿರಲಿ ಅಂತ ಶುಭ ಹಾರೈಸ್ತಾ ಇದ್ದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬೊಂಬಾಟ್ ಸಿನಿಮಾಸ್. ಥ್ಯಾಂಕ್ ಯು.